ಕದಿ ತೊರೆದನ್ನ ಪಾನವ ಸರಸಿಜ ಮುಖಿ ಪದ್ಮಾವತಿಗೆ ವಿರಹ ಸಂತಾಪದು ಒರಗಿದ ಮುಸುಕಿಟ್ಟು ಚೆಲುವ ಮಾನಿಯಾಗ ಶಿವರ ನೆಡೆಗಾಗಿ ಬಂದು ಬಗುಳಾವತಿ ಮಲಗಿಗ ವೆಂಕಟ ಛಲಪತಿಯನ್ನು ಕಂಡು ಪಡೆದು ಕೌತುಕವ ಕೇಳಿದಳು ಕಳೆಗುಂದಿ ನಿಲ್ಲವದನು ಮಲಗಿಗೆ ಹಗಲು ಹುಟ್ಟಿ ನೋಡು ಏನು ಕಂದ ಮಗನೇ ಶ್ರೀನಿವಾಸ, ಏನಪ್ಪ ಹಗಲು ಹೊತ್ತಿನಲ್ಲಿ ಮಲಗಿದ್ದಿ? ಏಳು ಕಂದ ಏಳು. ನಿನ್ನೆ ಕಾಡಿಗೆ ಹೋಗಿದ್ದಾನೆ, ಅವನಿಗೆ ದೃಷ್ಟಿ ಬಿದ್ದಿದೆ. ಓ ನಾಯಿ ಕಣ್ಣು ಆ ಕಣ್ಣು ಇವಾಗ ಹೇಳುದಿಲ್ಲ. ದೇವರ ಕೋಪ ಇರಬೇಕು. ಸ್ವಾಮಿ ವರಾಹ ಸ್ವಾಮಿ, ನನ್ನ ಮಗ ಎತ್ತೆ ನಿನಗೆ ಹಾಲು ಮಾಡಿಕೊಡು. ಏನಲೆಂಬೆ ಬಕುಳ ದೇವಿದು ಮಾನದ ಹದನಗಳ ಕಾನನದಲ್ಲಿ ಮೃಗ ಭೀತಿಯುಳಿರುತ್ತೀರಿ ಕಾನನದಲ್ಲಿ ಮೃಗ ಭೀತಿಯುಳಿರುತ್ತೀರಿ ಮಾನಿನಿಯೋರ್ವಳು ವನದೊಳಗಿರ್ತರು ಏನಲೆಂಬೆ ಬಕುಳ ದೇವಿದು ಮಾನದ ಹದನಗಳ ಅಮ್ಮ ಅಪ್ಪಣೆಯನ್ನು ಪಡೆದು ಮೃಗಯ ವಿಹಾರಕ್ಕೆ ಹೋದವನ. ಹೌದು, ಅಲ್ಲಿ ಮೃಗಗಳನ್ನು ನೋಡಲಿಲ್ಲವ. ಮತ್ತೆ ಮೃಗ ನಯನೆ ಓರ್ವಳನ್ನು ಕಂಡ. ಯಾರಂತೆ? ತೋಂಡ ದೇಶವಂತೆ, ಆಕಾಶರಾಯ ಅಪ್ಪನಂತೆ, ಧರಣಿ ದೇವಿ ತಾಯಿಯಂತೆ, ಇವಳು ಮಗಳು ಪದ್ಮಾವತಿಯಂತೆ. ಅಮ್ಮ ಅವಳನ್ನು ನೋಡಿದ ಮೇಲೆ ಅವಳನ್ನೇ ಮದುವೆ ಆಗ್ಬೇಕು ಅಂತ ಆಸೆ. ಅಯ್ಯೋ ಮಹಾರಾಜ ಅಂತ ಹೇಳ್ತಾ ಇದ್ದಿ ಮಗ, ಅಕ್ಕಿ ಕೊಟ್ಟಾರ? ನೀನು ಕೇಳಿದ್ರೆ ಕೊಟ್ಟಾರಮ್ಮ. ಇನ್ನು ಕೇಳಿ ನೋಡು. ನಿನಗೆ ಆಸೆ ಉಂಟಲ್ಲ ನನ್ನ ಮದುವೆ ನೋಡ್ಲಿಕ್ಕೆ ಮಗ? ಒಮ್ಮೆ ಕೇಳಿ ಬರ್ತೀಯ? ಹೋಗಿ ಕೇಳಿ ಬರ್ತೇನೆ. ಆಗೋದಿದ್ರೆ ಆಗ್ತದೆ. ಆಯ್ತಾ? ಹೋಗಿ ಬಾ. ಆಗುತ್ತಾರೆ. ಹೋಗಿ ಬಾ. ಊಟ ಮಾಡು. ಎಷ್ಟು ಆಸೆ ನನ್ನ ಅಮ್ಮನಿಗೆ ಪಾಪ ನನ್ನ ಕಲ್ಯಾಣೋತ್ಸವ ಕಾಣಬೇಕೆಂಬುದಾಗಿ. ಹಾಗೆಂದು ಇವಳು ಹೋದ್ರೆ ಕಾರ್ಯ ಆಗ್ಲಿಕ್ಕಿಲ್ಲ. ಆ ವಾತಾವರಣವನ್ನು ನಮ್ಮ ಹಾಗೆ ನಮಗೆ ಬೇಕಾದ ಹಾಗೆ ನಾವು ಸೃಜಿಸಬೇಕಿದ್ರೆ ನಾನೇ ಒಂದು ಸ್ತ್ರೀವೇಷ ಮಾಡಬೇಕು. ಆಗ್ಲಿಕ್ಕಿಲ್ವಾ? ಯಾರು ಇಲ್ಲದಿದ್ರೆ ನನ್ನ ಸ್ತ್ರೀವೇಷ ಆಗ್ತದೆ. ಈಗ ಎಲ್ಲ ಇದ್ರೆ ನನಗೆ ಸ್ತ್ರೀವೇಷ ಇಲ್ಲ. ಕೊರವಂಜಿಯಾಗಿ ಹೋಗ್ತದೆ. ನಮ್ಮ ಕಣಿಯನಿ ಕೇಳಿರವ್ವ ಕಣಿಯನಿ ಕೇಳಿರವ್ವ ಕಣಿಯನಿ ಕೇಳಿರವ್ವ ಕಣಿಯನಿ ಕೇಳಿರವ್ವ ಕಣಿಯ ಕೇಳಲು ಬಂದ ಕೊರವಂಜಿ ನಾನಮ್ಮ ಕಣಿಯ ಕೇಳಲು ಬಂದ ಕೊರವಂಜಿ ನಾನಮ್ಮ ಕಣಿಯ ಕೇಳಲು ಬಂದ ಕೊರವಂಜಿ ನಾನು ಕಣಿಯನಿ ಕೇಳಿರವ್ವ ಕನ್ನಡ ನಾಡಿನ ಬಂದ ಕೊರವಂಜಿ ನಾನಮ್ಮ ಕಣಿಯನಿ ಕೇಳನಮ್ಮ ಕಣಿಯನಿ ಕೇಳನಮ್ಮ ಅಮ್ಮ ಅಮ್ಮ ಅಮ್ಮ. ಸ್ವಾಮಿ, ನನ್ನ ಪರಿಚಯ ಆಯ್ತಾ ನಿಮಗೆ? ನಾನು ಕೊರವಂಜಿ ಕಣಿ ಹೇಳುವವಳು. ಹೌದಾ? ಕರುನಾಡಿನಲ್ಲೆಲ್ಲ ತಿರುಗಾಡುತ್ತಾ ಬಂದವಳು ನಾನು ಈಗ ನಿಜವಾಗಿಯೂ ಕೊರವಂಜಿಯ ರೂಪವನ್ನು ಧರಿಸಿದ್ದು. ನಾನು ಯಾರು? ಶ್ರೀನಿವಾಸನೇ ಈ ರೀತಿಯಾಗಿ ಬಂದದ್ದು. ದೇವರಂತ ಗೊತ್ತಾಯ್ತು. ಹೌದು, ಪದ್ಮಾವತಿಯನ್ನು ಕಾಣುವ ಉದ್ದೇಶದಿಂದ ಈ ರೂಪದಿಂದ ಬಂದವಳು ನಾನು. ತಡ ಮಾಡುವುದಲ್ಲ, ಅಲ್ಲಿಗೆ ಹೋಗ್ತೇನೆ. ಪದ್ಮಾವತಿಯುಷಿ ಪುರುಷೋತ್ತಮನ ನೆನೆದು ತನಯ ಚಿತ್ತದಲ್ಲಿ ಬಿರಗಾಗ್ನಿಯಲ್ಲಿ ತೊಳಲುತ್ತ ನಿರತಗ
ತಾಳುತ ತರಡೆಯಳನು ಅರಿಯದೇ ಮಗಳೇ, ಏನಮ್ಮ ಇದು? ಮಾತಾಡ್ತಾ ಇಲ್ಲ, ಮಲಗುತ್ತಾ ಇದ್ದಿ, ಹೀಗಿರಬಹುದು. ಏನಮ್ಮ? ಏನೋ ಹೊರಗಡೆ ಎಲ್ಲ ಹೋದಲ್ಲಿ ಏನಾದ್ರೂ ಆಗಿರಬಹುದು. ಅದಕ್ಕೊಂದು ನಾವು ಹರಕೆಯನ್ನು ಹೇಳಿದ್ರೆ ಎಲ್ಲವೂ ಸರಿಯಾಗ್ತದೆ. ಸರಿ. ನಾವು ನಂಬಿ ಬಂದಿರುವಂತಹ ವರಾಹ ಸ್ವಾಮಿಗೆ ಹಾಲು ಪಾಯಸದ ಸೇವೆಯನ್ನು ಹರಕೆಯಾಗಿ ಕೊಡ್ತೇವೆ. ಮಗಳೇ, ಎದ್ದೇಳಮ್ಮ, ಎದ್ದೇಳು ಎದ್ದೇಳು. ಕಣಿಯ ಕೇಳಲು ಬಂದ ಪ್ರಬಂಜಿನ ನಮ್ಮ ಕೈಯಲ್ಲಿ ಕೇಳಿದವ್ವ. ಕುರವಂಜಿ, ನಾನೇ ಈ ಕಡೆಗೆ ಬಂದದ್ದು ಒಳ್ಳೆಯದೇ ಆಯ್ತು. ಆ. ಒಳ್ಳೆಯ ಸಂದರ್ಭದಲ್ಲಿ ಬಂದಿದ್ದೀನಿ. ಹೌದಾ? ನನ್ನ ಮಗಳು ಮಾತಾಡುವುದಿಲ್ಲ. ಮಗಳು ಮಾತನಾಡುದಿಲ್ಲ. ಮಾತಾಡುವುದಿಲ್ಲ. ನಿಮ್ಮ ಮಗಳು ಎಲ್ಲಿದ್ದಾಳೆ ನೋಡುವ. ಇಲ್ಲ, ಇದ್ದಾಳೆ. ಓ, ಇದೆಲ್ಲಿಗೆ ಮಾತನಾಡುದು? ನಿದ್ದೆ. ನಿದ್ದೆಯಾ? ಹೌದು. ನಿಮ್ಮ ಮಗಳನ್ನೊಮ್ಮೆ ಕುಳಿತುಕೊಳ್ಳಿಸಿ. ಎದ್ದು ಕೂತ್ಕೊಮ್ಮ. ಹರಕೆ ಹೇಳಿದ ಮೇಲೆ ಏನುಂಟು? ಎದ್ದು ಕೂತ್ಕೋ. ಅಮ್ಮ, ನಿಮ್ಮ ಮಗಳು ಹೊರಗಡೆ ಹೋಗಿದ್ದಾಳ? ಹೊರಗಡೆ ಆ, ನನ್ನ ಮಗಳು ಆ, ಹೋಗುದು? ಆ. ಛೇ, ಇಲ್ವೇ ಇಲ್ಲಪ್ಪ. ಹೋಗ್ಲೇ ಇಲ್ವಾ? ಅವಳೆಲ್ಲ ಹೊರಗಡೆ ಹೋಗುದಿಲ್ಲ, ಮನೆಯ ಒಳಗಡೆ ಇರುವುದು. ಹೌದಾ? ಮತ್ತೆ ಎಲ್ಲಿ ಆರೋಗ್ಯ ಸರಿ ಇರುವುದು? ಹ? ಅಲ್ಲ, ಹೋಗಿ ಹೊರಗಡೆ ಹೋದ್ರೆ ಅಲ್ವಾ ರೋಗ ಬರುವುದು? ಕೇಳಿ ನೋಡಿ. ಹೊರಗಡೆ ಹೋಗಿದ್ಯಮ್ಮ? ಇಲ್ವಾ? ಇಲ್ವಾ? ಹೈಂಗ್ ಕ್ರೀಮ್ ಕ್ರೂಮ್ ಕ್ರಮ್ ಕ್ರೀಮ್ ಕ್ರೀಮ್ ಐಸ್ ಕ್ರೀಮ್ ಕೇಳಿ ನೋಡಿ. ಹೋಗಿದ್ಯಮ್ಮ? ಹೋಗ್ಲಿಲ್ವಾ? ಇಲ್ಲ ಅಂತ ನೀವು ಸುಮ್ಮನೆ ಇರಿ. ಇಲ್ವಾ? ಇಲ್ವಾ? ಇಲ್ಲ. ಕೈಂಗ್ಳು ಜಂಗ್ಳು 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 ದಾಂಗ್ಳು ಜಂಗ್ಳು ಜಿಂಗ್ಳು ಜಂಗ್ಳು ರಕ್ಷಿಸಿ ಮಾಡ್ರೆ. ಹೌದಾ? ಹೌದು ಹೌದು, ಹೊರಗೆ ಹೋದದ್ದೇ ಹೌದು. ಹೋದದ್ದು ಮಾತ್ರವಲ್ಲ, ಮತ್ತೆ ಪರ ಪುರುಷರನ್ನು ನೋಡಿದ್ದಾಳೆ. ನನ್ನ ಮಗಳು ಆ, ನೋಡಿದ್ಯ ಮಗ? ಇಲ್ಲ, ನೀವು ಇಲ್ವಾ? ಪರಪುರುಷನನ್ನೆಲ್ಲ ಕೇಳಿ ನೋಡಿ. ಅವು ತಲೆ ತಗ್ಗಿಸಿಯೇ ಹೋಗುವುದು. ಹೌದಾ? ಹೌದು. ಹೋಗ್ಲಿಲ್ಲ? ನೋಡ್ಲಿಲ್ವಾ? ನೋಡ್ಲಿಲ್ವಾ? ಅಂಜನ ವ್ಯಂಜನ ಚಂದನ ಅಮೃತ ಅಂಜನ ಕೇಳಿ ನೋಡಿ. ನೋಡಿದ್ಯ ಮಗ? ನೋಡ್ಲಿಲ್ವಾ? ಇಲ್ಲ. ಹಂ, 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 ಹಂ. ಕೇಳಿ ನೋಡಿ. ಇಲ್ವಾ? ಕಾಯಿ ಕುಳಿ ಕುಳಿಂಗ್ ಕಾಯಿ ಕುಳಿ ಕುಳಿ ನೋಡಿದ್ಯ ಮಗ? ಹೌದಾ? ನಿಮ್ಮದು ಇಷ್ಟು ಮಂತ್ರ ಆದ ಮೇಲೆ ಗೊತ್ತಾಗುವುದು. ಹೌದು, ನೋಡಿ. ಮಾತ್ರ ಸ್ವಲ್ಪ ಕಷ್ಟ ಆಗ್ತಿದಮ್ಮ. ಹೌದು. ಆ, ಅಲ್ಲಿ ನೋಡಿದ್ದು ಮಾತ್ರವಲ್ಲ, ಮತ್ತೆ? ಪರಪುರುಷರನ್ನು ನೋಡಿದ್ದು ಮಾತ್ರವಲ್ಲ, ಮತ್ತೆ ಅವರು ಏರಿ ಬಂದ ಕುದುರೆಯನ್ನು ಕೊಂದಿದ್ದಾಳೆ. ಕುದುರೆ ಕೊಂದದ್ದು ನೀನು? ಕೇಳಿ ನೋಡಿ. ನನ್ನ ಮಗಳು ಒಂದು ಇರುವೆ ಕೊಲ್ಲುವುದಿಲ್ಲ, ನೀವು ಕೇಳಿ ನೋಡಿ. ಹೌದಾ ಮಗ? ಕುದುರೆ ಕೊಂದಿದ್ಯಾ? ಕೊಂದಿದ್ದಾಳಂತೆ. ಹಾ, ಹಾ, ಅದು ಸಾಮಾನ್ಯ ಕುದುರೆ ಅಲ್ಲ, ಮತ್ತೆ ಶ್ರೀನಿವಾಸನ ಕುದುರೆ. ಶ್ರೀನಿವಾಸ? ಹೌದು. ಅದು ಯಾರು ಶ್ರೀನಿವಾಸ? ಗೊತ್ತಿಲ್ವಾ? ಆಹಾ, ದೇವರು. ದೇವರು? ಆ, ದೇವರ ಕುದುರೆಯನ್ನು ಕೊಂದದ್ದ? ಕಿರಾತನ ರೂಪದಲ್ಲಿ ಬಂದದ್ದು. ಹೌದಾ? ಆ, ಕುದುರೆಯ ಬದಲಿಗೆ ಚದುರೆಯನ್ನು ಕೊಡಬೇಕು ಅವನಿಗೆ. ಅಮ್ಮ, ಏನ್ ಮಗ ಹಸಿವಾಗ್ತದ? ಒಳಗೆ ಮಾಡಿಟ್ಟಿದ್ದೇನೆ, ತಿಂದ. ಈಗ ಸರಿಯಾಯ್ತು. ಅವಳು ಊಟ ಮಾಡುದು ಸ್ವಲ್ಪ ಕಡಿಮೆ, ಹೆಚ್ಚು ಊಟ ಮಾಡುವುದಿಲ್ಲ. ಬೆಳಗಿದ್ದ ಊಟ ಇಲ್ವಲ್ಲ, ಹೌದು. ಹಾಗೆ ಈಗ ಶ್ರೀನಿವಾಸನಿಗೆ ನಾವು ಮದುವೆ ಮಾಡಿ ಕೊಡ್ಬೇಕು ಅಂತ ಮದುವೆ ಹೇಳಿದ. ಮಾಡಿಕೊಡ್ಬೇಕು. ಅದಕ್ಕಾಗಿ ಚಿಂತೆ ಪಡುವ ಅಗತ್ಯ ಇಲ್ಲ. ಹ್ಮ್. ನಾನು ಒಂದು ಹೆಜ್ಜೆ ಮುಂದೆ ಇಡುವಾಗ ಹಿಂದಿನಿಂದ ಮುದುಕಿ ಬರ್ತಾಳೆ. ಆಯ್ತು. ಅಲ್ಲ, ನೀವು ಹೇಳಿದ ಮೇಲೆ ಮುಗೀತು. ನಿಮಗೆ ಏನು ಬೇಕು ಹೇಳಿ? ನನಗೆ ಮುತ್ತು ಕೊಡಿ. ಅಯ್ಯಯ್ಯ. ಜೊತೆ ಕೇಳುವುದು ನೀವು? ಏನು ಮುತ್ತು ಕೊಡುದು? ಮತ್ತೆ ನನಗೆ ಮುತ್ತೇ ಬೇಕದ್ದು. ಗೊತ್ತಾಯ್ತು. ಏನು ಬೇಕಾದಷ್ಟು ಮುತ್ತು ರತ್ನ. ಮತ್ತೆ ನೀವು ಏನಮ್ಮ, ನೀವು ದುಡ್ಡೇ ತಕೊಳ್ಳುದಾ? ಹೌದೌದು. ಅಕ್ಕಿಯನ್ನು ಕೊಟ್ಟು ತಗೊಳ್ಳುದು? ಅಕ್ಕಿ ಆಗ್ತದೆ, ನಮಗೆ ಯಾವ್ದಾಗ್ತದೆ? ಹೊಟ್ಟೆ ತುಂಬಿದ್ರೆ ಆಯ್ತು. ಒಳಗೆ ಹೋಗಿ ಆಯ್ತು. ಎಲ್ಲ ವ್ಯವಸ್ಥೆ ಮಾಡಿ. ಆಯ್ತು. ಓ ಇವ್ರೆ, ಯಜಮಾನ್ರು. ಈಗ ಒಂದು ಯಾವುದು ತಲೆಗೆ ಹೋಗುದಿಲ್ವಲ್ಲ. ಮನೆಯಲ್ಲಿ ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಒಂದು ಮದುವೆ ಮಾಡಬೇಕು ಅಂತ ಎಲ್ಲರೂ ತಲೆ ಬಿಸಿಯಲ್ಲಿದ್ದೇವೆ ನಾವು. ನಿಮಗೆ ಒಂದಾದ್ರ ಬಗ್ಗೆ ಕನ್ಯಾಸಿಯಾಗಿ ಬರುವ ಬಕುಳ ದೇವಿಯು ಮನ್ನಿಸಿಗೆ ಆಕಾಶರಾವ್, ನೀವು ಬಕುಳಾದೇವಿ ಆನಂದ ನಿಲಯದಿಂದ ಬಂದದ್ದು. ಏನು ವಿಷಯ? ಮಗಳಿದ್ದಾಳ. ಮಗಳಿದ್ದಾರೆ? ಒಬ್ಬಕ್ಕಿಂತ ಉಂಟು. ನನಗೆ ಒಬ್ಬ ಮಗ ಇದ್ದಾನೆ, ಹಾ. ಹೆಸರು ಶ್ರೀನಿವಾಸ ಅಂತ. ಏ, ಶ್ರೀನಿವಾಸ, ಮುಖ್ಯ ಬಾಯಿ ಮಾತಾಡಿದ್ರೆ ಜಾಗ್ರತೆ. ಗಂಡ ನಾನಿದ್ದೇನೆ ಇಲ್ಲಿ. ನಿಮ್ಮ ಮಗಳನ್ನು ಹಾ. ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬಹುದಾ? ಹೌದು, ಮದುವೆ. ಅಮ್ಮ, ಹೆಣ್ಣು ಹೆತ್ತವರು ನಾವು. ಹಾ. ಕೆಲವಾರು ಆಶೆಗಳಿದ್ರೆ ತಪ್ಪಲ್ಲ. ಏನದು? ಬ್ರಹ್ಮದೇವರ ಪೌರೋಹಿತ್ಯದಲ್ಲಿ, ಹಾ, ಪರಮೇಶ್ವರನ ಹಿರಿತನದಲ್ಲಿ, ಹಾ, ಮುಕ್ಕೋಟಿ ದೇವತೆಗಳ ಸಮ್ಮುಖದಲ್ಲಿ ಹಾ. ಮದುವೆ ಆಗುವುದಿದ್ದರೆ
ಮುಹೂರ್ತ ಯಾವಾಗ? ಗುರುಗಳೇ, ಒಂದು ಮುಹೂರ್ತ ವೈಶಾಖ ಶುದ್ಧ ದಶಮಿ. ವೈಶಾಖ ಶುದ್ಧ ದಶಮಿ. ನಿಮಗೆ ಕಿವಿ ಕೇಳುದಿಲ್ವಾ? ಕೇಳದಾಗೆ ಮಾಡುದು. ಒಂದೊಂದ್ಸಲ ಕೇಳ್ತದೆ, ಆಗ್ತದೆ. ಅವರೆಲ್ಲ ಹೇಳಿದ್ದು ಕೇಳ್ತಾರೆ, ನಾನೇ ಹೇಳಿದ್ದು ಕೇಳುದು. ಎಣ್ಣೆ ಮತ್ತೆ ಬಡಿಯುವಾಗ ಆಗುದು. ಹೌದಾ? ಆಯ್ತು. ಅವತ್ತಿಗೆ ದಿಬ್ಬಣಿಗರಾಗಿ ಬನ್ನಿ. ಬನ್ನಿ, ನಾವೆಲ್ಲ ಮುಂದೆ. ಯಾರು? ನಾವು ಯಾರು? ಹಿಂದೆ ಇದು ಹುಡುಗಿ ಹುಡುಗಿ ಅಲ್ಲ, ನನ್ನನ್ನು ಹುಡುಗಿ ಅಂತ ಹೆಂಗಸು. ನನ್ನ ಮಡದಿ. ಹೆಂಗಸು. ಇದಕ್ಕಿಂತ ಹೆಚ್ಚು ಬೆಳ್ಳಗೆ ಅವಳ ತಲೆಗೆ ಉದ್ಲಾಗಿದೆ, ಅದಕ್ಕೆ ಕಪ್ಪು ಹಚ್ಚೋದು ಮೇಲೆ ಮೇಲೆ ಮೇಲೆ. ನಾನೇ ಮಾಡುದು. ಕಾಂತೆ ಬರುಳಾವಧಿಯ ಶ್ರೀಕಾಂತ ಗರುಗಿದಳು. ಏನಾಯ್ತಮ್ಮ? ಹೋದೆ ಮಗ, ಬಂದೆ ಮಗ. ಹೋದೆ ಬಂದೆ, ಕಾರ್ಯ ಏನೂ ಆಗ್ಲಿಲ್ಲ. ಆಯ್ತು, ಹೆಣ್ಣು ಕೊಡ್ತಾರೆ. ನಿನಗೆ ಹೆಣ್ಣಾಯ್ತು, ಹೋದ ಕಾರ್ಯ ಹೆಣ್ಣಾಯ್ತು. ಯಾವಾಗ ಮದುವೆ? ದಶಮಿಯ ದಿವಸ ಮದುವೆ ಅಂತೆ. ಅದು ಒಂದು ಹೇಳಿದ್ದಾರೆ ಮಗ. ಏನಮ್ಮ? ಬ್ರಹ್ಮದೇವರ ಪೌರೋತ್ಯ. ನಮ್ಮವರು ಬಂದಾರು. ಪರಮೇಶ್ವರ ದೇವರು ಇರಬೇಕು. ನನ್ನ ಭಾವ ಅಲ್ವಾ? ದೇವಾದಿ ದೇವತೆಗಳು ಇರಬೇಕು. ನಮ್ಮ ಕಿಂಕರರು ಬರ್ತಾರೆ. ಮುಂದೆ ಹೋಗುವವರು ಬೇಕಲ್ಲ ಮಗ. ನಿಮ್ಮಲ್ಲಿಲ್ವಾ? ಎಂತದು ಮೊದಲು ಮಾಡಿದ್ದದ್ದು ಏನಿಲ್ಲ. ಎಷ್ಟು ಬೇಕಾದೀತು? ಬೇಕಾದ್ದು 60,000 ರಾಮ ಸಂಖ್ಯೆ ಬೇಕಾದಿತ್ತು. ಉಪಾಯ ಮಾಡುವ. ಅಷ್ಟೆಲ್ಲ ಬೇಕು ಅಂತ ಇದ್ರೆ ಕುಬೇರನಲ್ಲೇ ಸಾಲ ಮಾಡಬೇಕು. ಸಾಲ ಮಾಡಿದ್ರೆ ಸಾಕ, ಅವನಿಗೆ ಹಿಂತಿರುಗಿ ಕೊಡ್ಬೇಡ್ವಾ? ಕೊಡುವ. ಹೇಗೆ? ಮುಂದೆ ನಾನು ನೆಲೆಯಾದಂತಹ ಕ್ಷೇತ್ರಕ್ಕೆ ಭಕ್ತಾದಿಗಳು ಮುಡಿಪು ಅನ್ನುವ ರೀತಿಯಲ್ಲಿ ಧನ ಸಂಗ್ರಹ ಮಾಡಿಕೊಂಡು ಬರ್ತಾರೆ. ಅದರಲ್ಲಿ 6ರಲ್ಲಿ 1 ಅಂಶವನ್ನು ಸಮುದ್ರರಾಜನ ಮುಖೇನವಾಗಿ ಕುಬೇರನಿಗೆ ತಲುಪಿಸುವ ವ್ಯವಸ್ಥೆ ಮಾಡುವ. ಬಡ್ಡಿ ಕೇಳಿದ್ರೆ ಏನು ಮಾಡುದು ಮಗ? ಬಡ್ಡಿ ಕೊಡುವ. ಬಡ್ಡಿ ಕೊಡದ ವ್ಯವಹಾರ ನಡೀತದೆ. ದಶಮಿಗೆ ಮುಹೂರ್ತ ಆಗ್ಲೇ ಗೊತ್ತಾಗಿದೆ, ನೀವು ಬರುವಾಗಲೇ ಬಂದಾಗಿದೆ ಅಂತ. ಅಳಿಯ ದೇವರು ಹಾಗೆ ಅದೇ ನಾನು ಅದನ್ನೇ ಹೇಳಿದ್ದು. ಅಳಿಯ ದೇವರು ಸ್ವಾಮಿ ದಸರಾಗಬೇಕು. ಮದುಮಗಳು ಮದುಮಗಳು ನಿಮ್ಮ ರೂಪವನ್ನು ಕಂಡು ನನ್ನ ಮಗಳು ಮನಸೋತ್ಲು. ಅತ್ತೆ ಅಂತ ಹೇಳಿದ್ರೆ ಹೀಗೆ ಇರ್ಬೇಕು. ನನ್ನ ಸೆರಗು ಸರಿ ಮಾಡಿಕೊಳ್ಳಿ. ಆಯ್ತಲ್ಲ? ಈ ಒಂದು ಗಡಿ ನಾನು ಸಣ್ಣದಿರುವಾಗ ಹೌದಾ? ಅವಳು ಉದ್ದ, ನಾನು ಚಿಕ್ಕ ಅಷ್ಟೇ. ಮಗಳು ನನ್ನ ನಿಮ್ಮ ಮಗನ ಕೈಯಲ್ಲಿ ಬೇಕು. ಮಗ ಮೆಲ್ಲ ದಾರದ ಸುತ್ತಿನ ಗೋಲೆಗಳೆಲ್ಲವ ತೀರಿಸಿದನು ವಿಭವದಲ್ಲಿ. ನೀರಾಜ ಬರಗಿತ್ತ ಸ್ವರ್ಣ ಕಿರೀಟವ ದಾರಿಣಿಸರನು ಮುದದಲ್ಲಿ. ಶ್ರೀನಿವಾಸ, ಮಗಳನ್ನೇನೋ ಇಟ್ಟಿದ್ದೇನೆ, ಆದ್ರೆ ಬಳುವಳಿಯಾಗಿ ನಿನಗೇನಾದ್ರೂ ಕೊಡಬೇಕು ಎನ್ನುವ ಹಾಗೆ ಬಯಸಿ 6 ಮಣವಾರದ ಸ್ವರ್ಣ ಕಿರೀಟವನ್ನು ನಿನ್ನ ಶಿರಸ್ಸಿಗೆ ತೊಡಿಸಿದ್ದೇನೆ. ಶಬ್ದ ಅಂತ ಹೇಳಿತು ಶಬ್ದ ನಿಮಗೆ ಅದೆಲ್ಲ ಕೇಳ್ತದಲ್ಲ, ಬೇಡದ್ದೆಲ್ಲ ಪಕ್ಕ ಕೇಳುದು. ಅದು ಪ್ರೇತ ಉಚ್ಚಾಟನೆಯಾದ. ಯಾರ ಪ್ರೇತ ಮಗ? ಚೋಳ ದೇಶವನ್ನು ಸೇರಿ ನಾನು ಹುತ್ತೆಯಲ್ಲಿ ನೆಲೆಯಾದಂತಹ ಹೊತ್ತಿನಲ್ಲಿ ಚೋಳರಾಜ ಬಂದು ಹುತ್ತವನ್ನು ಅಗೆಯುವುದಕ್ಕೆ ಮನ ಮಾಡಿದ.
ಹೀನಾಮಾನವಾಗಿ ಬೈದು ಭಂಗಿಸಿದ ಪೈಶಾಚಿಕ ಕೃತ್ಯವೆಸಗಿದಂತಹ ನೀನು ಪಿಶಾಚಿಯಾಗಿ ಹೋಗು ಹೀಗೆ ಶಾಪವನ್ನು ಕೊಟ್ಟಿದ್ದೆ. ಆದ್ರೆ ಪರಿಮಾರ್ಜನೆಯನ್ನು ಯಾಚಿಸಿದಾಗ ಮುಂದೆ ಪದ್ಮಾವತಿ ಪರಿಣಯ ನಡೆದು ಮಾವ ಕೊಡುವಂತಹ ಮುತ್ತಿನ ಕಿರೀಟವನ್ನು ಧರಿಸಿದಂತಹ ಶುಭಗಳಿಗೆ ಶುಕ್ರವಾರ 6 ಗಳಿಗೆ ನಿಷ್ಠೆಯಿಂದ ನನ್ನನ್ನು ನೋಡು, ನಿನ್ನ ಪಿಶಾಚಿ ಜನ್ಮ ದೂರವಾಗ್ತದೆ ಅಂತ ಹೇಳಿದ್ದೆ. ಕಿರೀಟ ಧಾರಣೆ ಮಾಡಿದಾಗ ಪ್ರೇತ ಉಚ್ಚಾಟನೆಯಾಗಿ ನಿಜ ರೂಪ ಬಂದಿದೆ. ಶ್ರೀನಿವಾಸ, ಮಾವಯ್ಯ, ಮಗಳ ಮದುವೆಯ ಸಂಭ್ರಮ ಎನ್ನುವ ಕಾರಣಕ್ಕೆ ವಿನೋದವಾಗಿ ಏನೋ ವರ್ತಿಸಿರಬಹುದು. ಇರ್ಲಿ ಮಾವ, ಆದರೆ ನಿನ್ನ ನೆಲೆ ಬೆಲೆ ಏನು ಎನ್ನುವುದನ್ನು ಅರ್ಥವಿಸಿಕೊಳ್ಳದವ ನಾನೇನು ಖಂಡಿತವಾಗಿಯೂ ಅಲ್ಲ. ಯಾಕೆ? ದರೆಯ ಭಾರವನ್ನು ಕಳುಹಿ ದರೆಯ ಧರ್ಮವನ್ನು ಉಳುಹುವುದಕ್ಕೆ ದರೆಗಿಳಿದುವನ್ನಂತಹ ಭಗವಂತ ನೀನು ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಈ ಸುಖ ಸೌಲಭ್ಯ ಎನ್ನುವುದು ಕೇವಲ ನನ್ನ ಮನೆಗೋ ನನ್ನ ಕುಟುಂಬಿಕರಿಗೋ ಸೀಮಿತವಾಗಿರಬಾರದು. ನಿನ್ನನ್ನು ನಂಬುವಂತಹ ಭಾವುಕ ಭಕ್ತರು ಪ್ರಪಂಚದಲ್ಲಿ ಅದೆಷ್ಟೋ ಮಂದಿ ಇದ್ದಾರೆ. ಅವರಿಗೆಲ್ಲ ನಿನ್ನ ದರ್ಶನ ಭಾಗ್ಯ ಲಭಿಸಬೇಕು. ಅದಕ್ಕೆ ಯಾವ ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ರೆ ಸಾಕು. ಅಮ್ಮ, ನನ್ನ ಕಲ್ಯಾಣೋತ್ಸವವನ್ನು ಕಾಣುವುದಕ್ಕಾಗಿ ಅಂದಿನ ಯುಗದಿಂದ ಇಂದಿನವರೆಗೂ ಕಾದು ಕುಳಿತು ಎಷ್ಟೋ ಯುಗಗಳಿಂದ ನಾನು ಕಾಯ್ತಾ ಇದ್ದೆ. ಇವತ್ತು ಆ ಪುಣ್ಯ ದಿನ ಬಂದಿದೆ ಮಗು. ಇನ್ನು ವ್ಯಕ್ತ ಪ್ರಪಂಚಕ್ಕೆ ನೀನು ಹೀಗೆ ಕಾಣ ಸಿಗಬಾರದು. ನನಗೇನಪ್ಪ ದಾರಿ? ಬಕುಳಾ ಮಾಲಿಕೆ ನೀನಾಗಬೇಕಮ್ಮ. ನನಗಾಗಿ ನಿತ್ಯವೂ ಬಕುಳಾ ಮಾಲಿಕೆಯನ್ನು ತಯಾರಿಸುತ್ತಿದ್ದವಳು ನೀನು. ಬಕುಳಾ ಹೂವು ಅಂದ್ರೆ ವಿಶೇಷ ರೀತಿಯ ಹೂವು. ಎಲ್ಲಾ ಹೂವುಗಳು ಒಣಗಿದಾಗ ಪರಿಮಳವನ್ನು ಕಳೆದುಕೊಳ್ಳುತ್ತದೆ. ಬಕುಳಾ ಹೂವು ಹಾಗಲ್ಲ, ಒಣಗಿದಷ್ಟು ಪರಿಮಳವನ್ನು ವೃದ್ಧಿಸಿಕೊಳ್ಳುತ್ತದೆ. ಆದ್ದರಿಂದ ಬಕುಳಾ ಮಾಲಿಕೆಯಾಗಿ ನನ್ನ ಕೊರಳನ್ನು ಅಲಂಕರಿಸು. ಕರ್ಮಭೂಮಿಯಲ್ಲಿ ನಾನು ನೆಲೆಯಾಗಿ ನಿಲ್ಲಬೇಕೆಂಬ ಸಂಕಲ್ಪದಿಂದ ಬಂದ ಕಾರಣ ನಿನ್ನದಾದಂತಹ ತೋಂಡದೇಶ, ನಿನ್ನ ತಮ್ಮನದ್ದಾದಂತಹ ನಾರಾಯಣಪುರ, ಇದರ ಮಧ್ಯದ ತಿರುವಿನಲ್ಲಿ ಭವ್ಯವೂ ದಿವ್ಯವೂ ಆದ ದೇಗುಲವೊಂದರ ನಿರ್ಮಾಣವನ್ನು ಮಾಡಿ ಅಲ್ಲಿ ತಿರುಪತಿಯ ತಿಮ್ಮಪ್ಪನಾಗಿ ಸಕಲರ ಸಂಕಟವನ್ನು ಹರಿಸುವ ವೆಂಕಟರಮಣನಾಗಿ ನೆಲೆಯಾಗಿ ನಿಲ್ತೇನೆ. ಸದಾ ಭಕ್ತರನ್ನು ಉದ್ಧರಿಸ್ತೇನೆ ಎಂಬಲ್ಲಿಗೆ ಪುಣ್ಯತಮವಾದಂತಹ ಕತೆ, ಕಥಾಂತರ್ಗತವಾದಂತಹ ತತ್ವಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕೋದಂಡರಾಮಸ್ವಾಮಿ ಪಂಚಮುಖಿ ಆಂಜನೇಯ ದೇವರಿಗೂ ಸ್ಥಳ ದೇವರಿಗೂ ವಂದಿಸುತ್ತಾ ಪುಣ್ಯತಮವಾದಂತಹ ಈ ಕತೆಗೆ ಮಂಗಳ ಗೀತೆಯನ್ನು ಭದ್ರಂ ಶುಭಂ ರಾಮ ಕಥೆಗೆ ಮಧು ಮಧುರ ಈಗ ಪರ ಸುಖಗಳ ಒಲಿವ ರಾಮ ಕಥೆಗೆ ಮಧು ಮಧುರ ಸೂರ್ಯವಂಶದ ದಶರಥ ರಾಯ ಯಾಗದ ಪುಣ್ಯದ ಫಲವಾಗಿ ಭೂಮಿಗೆ ಧರಿಸಿದ ಶುಭವನ್ನು ಹರಸಿದ ರಘುಪತಿ ರಾಮನ ದಾಶರಥಿ ಮಂಗಳ 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 ನಮೋ ನಮಃ.